ಓಹೋ ಆಡಂಬರ ಜೀವನದ ಮಾನವ, ಎಷ್ಟು ಕಾಲ ನೀ ಮೆರೆಯುವೆ. ಓ ಆಡಂಬರ ಜೀವನದ ಮಾನವ, ಎಷ್ಟು ಕಾಲ ನೀ ಮೆರೆಯುವೆ. ಬಾಳು ಧರ್ಮದಿ, ಬಾಳು ನ್ಯಾಯದಿ, ಬಾಳು ಧರ್ಮದಿ, ಬಾಳು ನ್ಯಾಯದಿ. ಸತ್ಯ ಶಾಂತಿ ಪ್ರೀತಿಯಿಂದ ಬಾಳು ನೀ, ಸತ್ಯ ಶಾಂತಿ ಪ್ರೀತಿಯಿಂದ ಬಾಳು ನೀ. ಓ ಆಡಂಬರ ಜೀವನ ಮಾನವ, ಎಷ್ಟು ಕಾಲ ನೀ ಮೆರೆಯುವೆ. ಇಂದಿನ ಈ ಬಲಿ ಪೂಜೆಯನ್ನು ಯೇಸುವಿನ ದಿವ್ಯಹೃದಯಕ್ಕೆ ಕೃತಜ್ಞತೆಯಾಗಿ ಉದಯ್ ಸೋಮನಳ್ಳಿ ಅವರು ಅರ್ಪಿಸುತ್ತಾರೆ. ಜೇಕಬಿಯವರ ಆತ್ಮಶಾಂತಿಗಾಗಿ ಎಬ್ರಹಾಂ ಜೇಕಬ್ ಮತ್ತು ಕುಟುಂಬದವರು, ಮೃತ ಹೊಂದಿದ ಆಂಟೋನಿ ಸ್ವಾಮಿಯವರ ಆತ್ಮಶಾಂತಿಗಾಗಿ ಅಲ್ಫೋನ್ಸ್ ಕುಮಾರ್ ಇವರು ಅರ್ಪಿಸುತ್ತಾರೆ. ಮೃತ ಹೊಂದಿದ ದೇವಾಂಜನ್ ಇವರ ಆತ್ಮಶಾಂತಿಗಾಗಿ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನಿಂದ ನಾವು ತಪಸ್ಸು ಕಾಲವನ್ನು ಪ್ರಾರಂಭಿಸಿದ್ದೇವೆ. ಇಂದು ನಾವು ಈ ಆಚರಣೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನೇ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರಿಗೆ ಅರ್ಪಿಸಿ ಜೀವಿಸಲು ಪ್ರಯತ್ನಿಸಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ಮನ ಪರಿವರ್ತನೆಯನ್ನು ದೇವರು ನಮ್ಮಿಂದ ಬಯಸುತ್ತಾರೆ. ಉಪವಾಸ ಮತ್ತು ಹಲವಾರು ಒಳ್ಳೆಯ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ, ತ್ಯಾಗಗಳನ್ನು ಮಾಡುವುದರ ಮೂಲಕ ನನ್ನ ಮತ್ತು ದೇವರ ನಡುವೆ ಇರುವ ಪ್ರೀತಿ ಬಾಂಧವ್ಯವನ್ನು ವ್ಯಕ್ತಪಡಿಸುತ್ತದೆ. ಆದುದರಿಂದ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ಈ ತಪಸ್ಸು ಕಾಲವನ್ನು ವಿಶೇಷವಾದ ರೀತಿಯಲ್ಲಿ ಆಚರಿಸುತ್ತಾ, ನನ್ನ ಮತ್ತು ದೇವರ ನಡುವೆ ಇರುವ ಸಂಬಂಧವನ್ನು ಪ್ರಶ್ನಿಸುತ್ತಾ, ಎಷ್ಟರ ಮಟ್ಟಿಗೆ ನಾನು ದೇವರಿಗೆ ಸನಿಹವಾಗಿದ್ದೇನೆ, ಎಷ್ಟರ ಮಟ್ಟಿಗೆ ನಾನು ದೇವರನ್ನು ಪ್ರೀತಿಸುತ್ತೇನೆ, ಅವರಿಗಾಗಿ ಯಾವ ರೀತಿಯಲ್ಲಿ ನಾನು ತ್ಯಾಗ ಮಾಡಲು ಸಿದ್ಧನಾಗಿದ್ದೇನೆ ಎಂಬ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಈ ಕಾಲವನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಆಚರಿಸೋಣ. ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಇವರ ಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರಭು, ನಮ್ಮ ಕ್ರೈಸ್ತ ಸೇವೆಯ ಈ ಅಭಿಯಾನವನ್ನು ಪವಿತ್ರ ಉಪವಾಸದಿಂದ ತೊಡಗುವಂತೆ ಅನುಗ್ರಹಿಸಿರಿ. ಆತ್ಮೀಕ ದುಷ್ಟಶಕ್ತಿಗಳ ವಿರುದ್ಧ ಕಾದಾಡಲಿರುವ ನಾವು ಸ್ವನಿಗ್ರಹದ ಆಯುಧಗಳಿಂದ ಸಜ್ಜಿತರಾಗುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸೇ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೋವೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ. ಉಪವಾಸ ಕೈಗೊಂಡು ಅತ್ತು ಗೋಳಾಡಿ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೀಳಿರಿ. ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ,
ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನನೊಂದುಕೊಳ್ಳುವಂಥವರು. ಒಂದು ವೇಳೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ನಿಮ್ಮ ದೇವರಾದ ಅವರಿಗೆ ಅರ್ಪಿಸಲು ಬೇಕಾದ ನೈವೇದ್ಯಗಳನ್ನು ಧಾರಾಳವಾಗಿ ಅನುಗ್ರಹಿಸಬಹುದು. ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬೂದಿರಿ, ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ, ಜನರನ್ನು ಒಟ್ಟುಗೂಡಿಸಿರಿ, ಸಭೆಯನ್ನು ಏರ್ಪಡಿಸಿರಿ, ವೃದ್ಧರನ್ನು, ಮಕ್ಕಳನ್ನು, ಮೊಲೆಗೂಸುಗಳನ್ನು ಕರೆತನ್ನಿರಿ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಸರ್ವೇಶ್ವರ ಸ್ವಾಮಿಯ ಪರಿಚಾರಕರಾದ ಯಾಜಕರು ದೇವಾಲಯದ ದ್ವಾರಮಂಟಪಕ್ಕೂ ಬಲಿಪೀಠಕ್ಕೂ ನಡುವೆ ಶೋಕತೃಪ್ತರಾಗಿ ಹೀಗೆಂದು ಪ್ರಾರ್ಥಿಸಲಿ. ಕರುಣೆ ತೋರು ಹೇ ಸರ್ವೇಶ್ವರ ನಿನ್ನ ಪ್ರಜೆಗೆ, ನಿಂದೆಯಾಗದಿರಲಿ ನಿನ್ನ ಸ್ವಂತ ಜನತೆಗೆ, ಗುರಿಯಾಗದಿರಲಿ ಅವರು ಅನ್ಯರ ತಾತ್ಸಾರಕ್ಕೆ, ನಿಮ್ಮ ದೇವನಲ್ಲಿ ಎಂಬ ಪರಕೀಯರ ಹೀಯಾಳಿಕೆಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳೆಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡೀ. ಹೌದು ದೇವಾ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿದೆ. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ತೆರೆವಂತೆ ಮಾಡು ಪ್ರಭು ನನ್ನ
ತುಟಿಗಳನ್ನು ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಕೃಪಾಳು ದೇವ ಕರುಣಿಸೆಮ್ಮನು, ನಿಮ್ಮ ವಿರುದ್ಧ ನಾವು ಪಾಪ ಮಾಡಿದ್ದೇವೆ. ಎರಡನೇ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಎರಡನೇ ಪತ್ರದಿಂದ ವಾಚನ. ಸಹೋದರರೇ, ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು. ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾರೆ. ಅವರೊಡನೆ ಸಂಧಾನ ಮಾಡಿಕೊಳ್ಳಿರೆಂದು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ದೇವರೊಡನೆ ದುಡಿಯುತ್ತಿರುವ ನಾವು ನಿಮ್ಮಲ್ಲಿ ವಿಜ್ಞಾಪಿಸುವುದೇನೆಂದರೆ, ದೇವರಿಂದ ನೀವು ಪಡೆದ ಕೃಪಾವರಗಳನ್ನು ವ್ಯರ್ಥ ಮಾಡಬೇಡಿ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನು ಆಲಿಸಿದೆನು, ಉದ್ಧಾರ ದಿನದಂದು ನಿನಗೆ ನೆರವಾದೆನು ಎಂದಿದ್ದಾರೆ ದೇವರು. ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ಉದ್ಧಾರದ ಸುದಿನ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿ ಪಡೆಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದೆ ಹಾಗೆಯೇ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತೆಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ.
ಜನರ ಕಣ್ಣಿಗೆ ತಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿತಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ, ತಲೆ ಬಾಚಿಕೋ. ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆಲ್ಲ ಪ್ರತಿಫಲ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲುವಿನ ಸಹೋದರ ಸಹೋದರಿಯರೇ, ಸನ್ಯಾಸಿಯೊಬ್ಬನು ತನ್ನ ಇಡೀ ಜೀವನವನ್ನು ದಾನ ಧರ್ಮಗಳಿಂದ ತಪಸ್ಸು ಮಾಡುವುದರ ಮೂಲಕ ತನ್ನ ಇಡೀ ಜೀವನವನ್ನೇ ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದನು. ಇವನ ಜೀವನವನ್ನು ಮೆಚ್ಚಿ ದೇವರು ಈ ವ್ಯಕ್ತಿಗೆ ನಾನೇನಾದರೂ ವರದಾನ ನೀಡಬೇಕು, ಖಂಡಿತವಾಗಿ ಆ ವರದಾನ ಜನರಿಗೆ ಒಳ್ಳೆಯದಾಗಬೇಕು, ಆದುದರಿಂದ ತನ್ನ ದೂತರನ್ನು ಕಳುಹಿಸಿ ಅವನಿಗೆ ಆ ವರಗಳನ್ನು ನೀಡುವಂತೆ ಆ ಭೂಮಿಗೆ ಕಳಿಸಿಕೊಡುತ್ತಾರೆ. ಈ ದೂತರುಗಳು ಈ ಸನ್ಯಾಸಿಯ ಬಳಿ ಬಂದು, ದೇವರು ನಿನ್ನ ಜೀವನವನ್ನು ಮೆಚ್ಚಿದ್ದಾರೆ, ನೀನು ನಡೆದ ಹಾದಿಯನ್ನು ಮೆಚ್ಚಿದ್ದಾರೆ, ಹಾಗಾಗಿ ನಿನಗೆ ವರದಾನವನ್ನು ನೀಡಲು ಸಿದ್ಧರಾಗಿದ್ದಾರೆ, ಕೇಳಿಕೋ. ಆದರೆ ಅವನು ಏನನ್ನೂ ಕೇಳುವುದಿಲ್ಲ. ಆದರೂ ಸಹ ದೂತರು ಹೇಳ್ತಾರೆ, ನಿನಗೆ ಬೇರೆಯವರನ್ನು ಗುಣಪಡಿಸುವಂಥ ಶಕ್ತಿ ನೀಡಬಹುದೇ? ಅದಕ್ಕೆ ಅವನು ಹೇಳ್ತಾನೆ, ಅದು ನನ್ನ ಕಾರ್ಯವಲ್ಲ, ಅದು ದೇವರ ಕಾರ್ಯ, ಅದು ದೇವರಿಗೆ ಸೀಮಿತವಾದದ್ದು, ನನಗೆ ಬೇಡ. ಹಾಗಾದರೆ ಜನರನ್ನು ಮನ ಪರಿವರ್ತನೆಗೊಳಿಸುವಂತಹ ಆ ಒಂದು ವರದಾನವನ್ನು ನಾವು ನಿಮಗೆ ನೀಡಬಹುದೇ? ಹೇಳ್ತಾನೆ, ಬೇಡ. ಯಾಕೆಂದರೆ ಮನ ಪರಿವರ್ತನೆ ಮಾಡುವಂಥದ್ದು ದೇವರ ಆತ್ಮಕ್ಕೆ ಸೇರಿದ್ದದು, ನನ್ನದಲ್ಲ. ಅದು ನಾನು ಮಾಡಬೇಕಾದ ಕಾರ್ಯವಲ್ಲ, ಅದು ಮತ್ತೊಮ್ಮೆ ದೇವರಿಗೆ ಸೇರಿದ್ದು, ನನಗೆ ಬೇಡ. ಮತ್ತೇನು ಬೇಕು? ರೋಗಿಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ನಾನು ನಿಮಗೆ ಕೊಡಬಹುದಾ? ಮತ್ತೊಮ್ಮೆ ಅವನದನ್ನು ನಿರಾಕರಿಸುತ್ತಾನೆ. ಆದರೆ ದೇವದೂತರುಗಳು, ನೀನೇನು ಕೇಳ್ತೀಯೋ ಗೊತ್ತಿಲ್ಲ, ನಾವು ನೀಡಲೇಬೇಕು, ಯಾಕೆಂದರೆ ದೇವರು ನಮ್ಮನ್ನು ಕಳಿಸಿರುವುದೇ ಅದಕ್ಕೆ ಎಂದು ಹೇಳುತ್ತಾರೆ. ಏನಾದರೂ ನೀನು ಕೇಳ್ಕೊಳ್ಬೇಕು. ಕೊನೆಗೆ ಆ ಸನ್ಯಾಸಿ ಕೇಳ್ತಾನೆ, ನಾನು ಎಲ್ಲೇ ಹೋದರೂ ಸರಿ, ಯಾರಿಗೂ ತಿಳಿಯದ ಹಾಗೆ ಜನರಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು. ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ನಾನೇನೇ ಮಾಡಲಿ, ಜನರಿಗೆ ನನಗೆ ಗೊತ್ತಾಗದಂತೆ ಜನರಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಎಂದು ಅವನು ಕೇಳಿಕೊಳ್ಳುತ್ತಾನೆ. ಹಾಗಿರುವಾಗ ದೇವದೂತರು ಅವನ ಆ ಒಂದು ಬೇಡಿಕೆಯನ್ನು ಪೂರೈಸುತ್ತಾ ಅವನು ಹೋದ ಕಡೆಯೆಲ್ಲ ಒಂದು ಹೂವು ಸುಗಂಧ ಪರಿಮಳದಂತೆ ಸುವಾಸನೆಯನ್ನು ಬೀರುವುದರ ಮೂಲಕ, ರೋಗಿಗಳನ್ನು ಗುಣಪಡಿಸುವುದರ ಮೂಲಕ, ಅವನ ಆ ನಡೆದ ಹಾದಿಯಲ್ಲಿ ಅನುಸರಿಸಿ ನಡೆಯುವಾಗ ಜನರಿಗೆ ಆ ರೋಗಗಳನ್ನು ಗುಣಪಡಿಸುವಂಥ ಶಕ್ತಿಯನ್ನು ಆ ಸನ್ಯಾಸಿಗೆ ನೀಡಲಾಗುತ್ತದೆ. ಆದರೆ ಅವನಿಗೆ ಗೊತ್ತಿಲ್ಲದ ಹಾಗೆ ಈ ಎಲ್ಲ ವಿಷಯಗಳು ನಡೀತಾ ಇರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಸನ್ಯಾಸಿಯಲ್ಲಿ ಇದ್ದದ್ದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೀನತೆ. ನಾನೇನೂ ಇಲ್ಲ, ನನ್ನದು ಏನೂ ಇಲ್ಲ, ನಾನು ಇಲ್ಲಿರುವುದು ದೇವರ ಅನುಗ್ರಹ ಅಷ್ಟೇ ಎನ್ನುವ ಆ ದೀನತೆಯನ್ನು ವ್ಯಕ್ತಪಡಿಸಿ ತನ್ನನ್ನೇ ಸಂಪೂರ್ಣವಾಗಿ ದೇವರ ಆ ಒಂದು ಸನ್ಮಾರ್ಗದಲ್ಲಿ ನಡೆಯುತ್ತಾ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸುತ್ತಾರೆ. ನಾವೆಲ್ಲರೂ ಕೂಡ ದೇವರಿಗೆ ಮೆಚ್ಚುಗೆಯಾಗುವಂತಹ ಜೀವನವನ್ನು ಜೀವಿಸಲು ಕರೆ ಹೊಂದಿದ್ದೇವೆ. ಎಷ್ಟರ ಮಟ್ಟಿಗೆ ಆ ದೇವರಿಗೆ ಮೆಚ್ಚುಗೆಯಾಗುವಂಥ ಜೀವನವನ್ನು ನಾವು ಜೀವಿಸುತ್ತೇವೆ?
ಸಾಧಾರಣವಾಗಿ ವಿಶೇಷವಾಗಿ ಈ ತಪಸ್ಸು ಕಾಲದಲ್ಲಿ ನಾವು ಇದನ್ನು ಹೆಚ್ಚಾಗಿ ಗಮನವಹಿಸಬೇಕು. ನನ್ನ ಮತ್ತು ದೇವರ ಸಂಬಂಧ ಯಾವ ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನನ್ನ ಜೀವನ ಇರಬೇಕು ಎಂಬುದನ್ನು ಇಂದಿನ ಎಲ್ಲ ವಾಚನಗಳು ಕೂಡ ನಮಗೆ ತೋರ್ಪಡಿಸುತ್ತದೆ. ಮೊದಲನೆಯ ವಾಚನವನ್ನು ನಾವು ನೋಡುವಾಗ ಯೋವೇಲ್ ಪ್ರವಾದಿ ಹೇಳುತ್ತಾರೆ, ನಿಮ್ಮ ಬಟ್ಟೆಗಳನ್ನು ಹರಿಯಬೇಡಿ, ಅದರಿಂದ ಯಾವ ಪರಿವರ್ತನೆಯೂ ಆಗುವುದಿಲ್ಲ, ಬದಲಾಗಿ ನಿಮ್ಮ ಹೃದಯವನ್ನು ಅರಿಯಿರಿ. ಆಗಿನ ಕಾಲದಲ್ಲಿ ಯಾರಾದರೂ ಮನ ಪರಿವರ್ತನೆ ಆಗುತ್ತಾರೆ ಎನ್ನುವಾಗ ತಮ್ಮ ಬಟ್ಟೆಗಳನ್ನು ಹರಿದು ಬೂದಿಯಲ್ಲಿ ಕುಳಿತುಕೊಳ್ಳುತ್ತಾ ಬೂದಿಯನ್ನು ತಮ್ಮ ಮೇಲೆ ಸಿಂಪಡಿಸಿಕೊಳ್ಳುತ್ತಾ ಅದು ಪರಿವರ್ತನೆಯ ಸಂಕೇತವನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಯೋವೇಲ್ ಪ್ರವಾದಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಬಟ್ಟೆಯನ್ನು ಹರಿದರೆ ಸಾಲದು, ನಿಮ್ಮ ಹೃದಯಗಳನ್ನು ಹರಿಯಿರಿ, ನಿಮ್ಮ ಜೀವನವನ್ನು ಬದಲಾಯಿಸಿರಿ. ನೀವು ಮನ ಪರಿವರ್ತನೆ ಹೊಂದಬೇಕಾದರೆ ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸಬೇಕು, ನಿಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಿ ಆ ರೀತಿಯ ಜೀವನವನ್ನು ನೀವು ಜೀವಿಸಬೇಕು ಎಂಬುದನ್ನು ಮೊದಲನೇ ವಾಚನ ತಿಳಿಯುತ್ತದೆ. ಇನ್ನು ಎರಡನೇ ವಾಚನವನ್ನು ನೋಡುವಾಗ ನಾವೆಲ್ಲರೂ ದೇವರ ರಾಯಭಾರಿಗಳು. ರಾಯಭಾರಿ ಎನ್ನುವಾಗ ನಾವು ಒಬ್ಬರನ್ನು ಪ್ರತಿನಿಧಿಸುತ್ತೇವೆ. ಒಬ್ಬರನ್ನು ಪ್ರತಿನಿಧಿಸುತ್ತೇವೆ ಎಂದರೆ ಇವಾಗ ನಾವು ಉದಾಹರಣೆಗೆ ಅಂಬಾಸಿಡರ್ ಅಂತಾರೆ. ಆ ಅಂಬಾಸಿಡರ್ಗಳು ಒಂದು ದೇಶಕ್ಕೆ ಹೋಗಿ ತನ್ನ ದೇಶವನ್ನು ಪ್ರತಿನಿಧಿಸುತ್ತಾರೆ. ಆದುದರಿಂದ ಅಲ್ಲಿ ಯಾವ ರೀತಿಯಲ್ಲಿ ಅವನು ಜೀವಿಸುತ್ತಾನೆ, ತನ್ನ ಇಡೀ ದೇಶವನ್ನೇ ಅವನು ಪ್ರತಿನಿಧಿಸುವಾಗ ವಿಶೇಷವಾದ ರೀತಿಯಲ್ಲಿ ಅವರನ್ನು ಗಮನಿಸುತ್ತಾರೆ. ಅದೇ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತರ ರಾಯಭಾರಿಗಳು ಅನ್ನುವಾಗ ಯೇಸು ಕ್ರಿಸ್ತರ ರಾಯಭಾರಿಗಳಂದರೆ ಯೇಸು ಕ್ರಿಸ್ತರನ್ನೇ ನಾವು ಪ್ರತಿನಿಧಿಸಬೇಕು, ಅವರ ಕಾರ್ಯಗಳನ್ನು ಪ್ರತಿನಿಧಿಸಬೇಕು ಎಂಬುದನ್ನು ಎರಡನೆಯ ವಾಚನ ತಿಳಿಯುತ್ತದೆ. ಕೊನೆಯದಾಗಿ ಹೇಳುತ್ತದೆ, ಆ ಕಾಲ ಈ ಕಾಲವಾಗಿದೆ, ಈ ದಿನವಾಗಿದೆ ಎಂದು ಕೂಡ ಇಂದಿನ ಎರಡನೇ ವಾಚನ ನುಡಿಯುತ್ತದೆ. ವಿಶೇಷವಾಗಿ ಈ ತಪಸ್ಸು ಕಾಲದಲ್ಲಿ ನಾವು ಹೆಚ್ಚಾಗಿ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸಬೇಕು. ಅವರ ಆಜ್ಞೆಗಳನ್ನು ಪಾಲಿಸಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನು ವ್ಯಕ್ತಪಡಿಸಬೇಕು. ಅದಕ್ಕೋಸ್ಕರ ಶುಭ ಸಂದೇಶ ಹೇಳುತ್ತದೆ, ಯಾವ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತರನ್ನು ಪ್ರತಿನಿಧಿಸುತ್ತೇವೆ. ಪ್ರಾರ್ಥನೆಯ ಮೂಲಕ, ಉಪವಾಸದ ಮೂಲಕ, ದಾನ ಧರ್ಮದ ಮೂಲಕ ನಾವು ಯೇಸು ಕ್ರಿಸ್ತರನ್ನು ಪ್ರತಿನಿಧಿಸಬೇಕು. ಅದನ್ನೇ ಇಂದಿನ ಶುಭ ಸಂದೇಶ ತಿಳಿಯಪಡಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಭೂತಿ ಬುಧವಾರ ಇಂದಿನ ದಿನದ ಆಚರಣೆಯಲ್ಲಿ ಹಲವಾರು ಅಂಶಗಳನ್ನು ನಾವು ಗಮನಿಸಬೇಕು. ಮೊದಲನೆಯದಾಗಿ ವಿಭೂತಿ ಎನ್ನುವಾಗ ಅದರ ಸಂಕೇತವೇನು? ಏನು ಅದರ ಸಂಕೇತ? ಎರಡು ಅಂಶಗಳಿವೆ. ಒಂದು ವಿನಾಶವನ್ನು ಸೂಚಿಸುತ್ತದೆ, ಎರಡನೆಯದಾಗಿ ಪರಿವರ್ತನೆಯನ್ನು ಸೂಚಿಸುತ್ತದೆ. ವಿನಾಶ ಎನ್ನುವಾಗ ಈ ಬೂದಿ ಆಗುವುದು ಯಾವಾಗ? ಅದು ಒಂದು ಅಂಶ ವಿನಾಶವಾದಾಗ ಮಾತ್ರ ಅದು ಬೂದಿಯಾಗಲು ಸಾಧ್ಯ. ಒಂದು ಅಂಶವನ್ನು ನಾವು ಅಥವಾ ಒಂದು ವಸ್ತುವನ್ನು ನಾವು ಬೆಂಕಿಗೆ ಹಾಕುವಾಗ ಅದು ಸಂಪೂರ್ಣವಾಗಿ ಬದಲಾಗಿ ವಿನಾಶವಾಗಿ ತನ್ನನ್ನೇ ಮಾರ್ಪಡಿಸಿ ಬೂದಿಯಾಗುತ್ತದೆ. ಅದೇ ರೀತಿಯಲ್ಲಿ ಆ ಬೂದಿಯನ್ನು ನಾವು ಇಂದು ಹಣೆಗೆ ಹಚ್ಚುವಾಗ ಇದನ್ನು ನಾವು ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ನಾವು ವಿಶೇಷವಾಗಿ ನನ್ನ ಸ್ವಾರ್ಥಕ್ಕೆ, ನನ್ನ ಲೋಭಗಳಿಗೆ, ನನ್ನ ಕೋಪಕ್ಕೆ, ನಾನು ನನ್ನದು, ನನ್ನತನ ನನ್ನದು ಎಂಬ ಅಹಂಭಾವಕ್ಕೆ, ಅಹಂಕಾರಕ್ಕೆ, ಹೊಟ್ಟೆ ಕಿಚ್ಚಿಗೆ, ಇದೆಲ್ಲದಕ್ಕೂ ನಾನು ವಿನಾಶ ಹಾಡಬೇಕು. ಇನ್ನು ಎರಡನೆಯ ಅಂಶ ಪರಿವರ್ತನೆ. ಅಂದರೆ ಆ ವಿಭೂತಿ ಈ ಸ್ಥಿತಿಗೆ ಬರಬೇಕಾದರೆ ಅದೊಂದು ಪರಿವರ್ತನೆ ಆಗಿದೆ. ಆ ಒಂದು ವಸ್ತು ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ. ನಾವು ವಿಶೇಷವಾಗಿ ಆ ಗರಿಗಳನ್ನು ಹಾಕುವಾಗ ಅದು ಗರಿಯಾಗಿತ್ತು ಅಷ್ಟೇ, ಆದರೆ ಇದು ಗರಿಯಲ್ಲ, ಅದು ಬೂದಿಯಾಗಿದೆ, ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ. ಅದೇ ರೀತಿಯಲ್ಲಿ ತಪಸ್ಸು ಕಾಲದಲ್ಲಿ ಆ ಒಂದು ಬೂದಿಯನ್ನು ಹಚ್ಚುವಾಗ ನಾವು ಮನ ಪರಿವರ್ತನೆ ಹೊಂದಬೇಕು, ಅದನ್ನು ಸೂಚಿಸುತ್ತದೆ. ಆದ್ದರಿಂದ ಮನ ಪರಿವರ್ತನೆ ಹೊಂದಬೇಕಾದರೆ ಇದನ್ನು ಶುಭ ಸಂದೇಶದಲ್ಲಿ ಹೇಳುವುದರ ಮೂಲಕ ಹೆಚ್ಚಾಗಿ ಪ್ರಾರ್ಥನೆಯ ಬಗ್ಗೆ ನಾವು ಗಮನ ಕೊಡಬೇಕು, ಉಪವಾಸದ ಬಗ್ಗೆ ನಾವು ಗಮನ ಕೊಡಬೇಕು, ದಾನ ಧರ್ಮಗಳ ಬಗ್ಗೆ ನಾವು ಗಮನ ಕೊಡಬೇಕು. ಅದು ಒಂದು ಮನ ಪರಿವರ್ತನೆಯ ಸಂಕೇತವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾವ ರೀತಿಯಲ್ಲಿ ವಿಶೇಷವಾಗಿ ತಪಸ್ಸು ಕಾಲವನ್ನು ನಾವು ಆಚರಿಸಬೇಕು? ಕೇವಲ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಈ ತಪಸ್ಸು ಕಾಲವನ್ನು ಆಚರಿಸಿದರೆ ಸಾಲದು.
ಪೋಪ್ ಜಗದ್ಗುರುಗಳು ಹೇಳುವ ಪ್ರಕಾರ ಕೆಲವು ಅಂಶಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ವ್ಯಕ್ತಪಡಿಸಬೇಕು. ಮೊದಲನೆಯದಾಗಿ ಅವರು ಹೇಳುವುದು ನಗುಮುಖವನ್ನು ಬೀರಿರಿ. ಬೇರೆಯವರನ್ನು ನೋಡುವಾಗ ನಗುಮುಖದಿಂದ ಮಾತನಾಡಿಸಿ. ಇದು ಮೊದಲನೆಯದಾಗಿ ಅವರು ತಿಳಿಯಪಡಿಸುವುದು. ಎರಡನೆಯದಾಗಿ ಬೇರೆಯವರಿಗೆ ಸಹಾಯದ ಅವಶ್ಯಕತೆ ಇದೆ ಎನ್ನುವಾಗ ನಿನ್ನ ಸಹಾಯ ಹಸ್ತವನ್ನು ಚಾಚು. ಮೂರನೆಯದಾಗಿ ಬೇರೆಯವರನ್ನು ಆಲಿಸು. ಕೇವಲ ನಾನು ಮಾತನಾಡ್ತಾ ಇರೋದಲ್ಲ, ಬೇರೆಯವರನ್ನು ಕೂಡ ನಾನು ಆಲಿಸಬೇಕು. ಅವರ ವೇದನೆ ಏನಿದೆ, ಅವರ ಜೀವನದ ಸಂಕಷ್ಟಗಳೇನಿದೆ ಅದನ್ನು ಕೂಡ ನಾನು ಆಲಿಸಬೇಕು. ಈ ರೀತಿ ಹಲವಾರು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಈ ತಪಸ್ಸು ಕಾಲವನ್ನು ಯಶಸ್ವಿಯಾಗಿ ನೀವು ಆಚರಿಸಬೇಕು ಎಂದು ಪೋಪ್ ಜಗದ್ಗುರುಗಳು ಕರೆ ನೀಡಿದ್ದಾರೆ. ಹಾಗಾಗಿ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುವಾಗ ವಿಶೇಷವಾಗಿ ಈ ಒಂದು ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ಪೋಪ್ ಜಗತ್ತು ತಿಳಿಸಿರುವ ಪ್ರಕಾರ ಚಿಕ್ಕ ಕಾರ್ಯಗಳನ್ನು ಮಾಡುವುದರ ಮೂಲಕ, ಬೇರೆಯವರ ಸಹಾಯಕ್ಕೆ ಧಾವಿಸುವುದರ ಮೂಲಕ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪರಸೇವೆ ಮಾಡುವುದರ ಮೂಲಕ ದೇವರ ಸೇವೆಯನ್ನು ಮಾಡುತ್ತಾ ಈ ತಪಸ್ಸು ಕಾಲವನ್ನು ಉತ್ತಮ ರೀತಿ ಆಚರಿಸಲು ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿ ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೇನ್. ದಯವಿಟ್ಟು ನಿಂತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಪಶ್ಚಾತ್ತಾಪದ ಗುರುತಾಗಿ ನಮ್ಮ ಶಿರಗಳಿಗೆ ಹಚ್ಚಲಿರುವ ಈ ವಿಭೂತಿಯನ್ನು ತಮ್ಮ ಹೇರಳವಾದ ಕೃಪಾವರಗಳಿಂದ ಆಶೀರ್ವದಿಸಿರೆಂದು ನಮ್ಮ ಪಿತದೇವರನ್ನು ದೈನ್ಯತೆಯಿಂದ ಬೇಡೋಣ. ದೇವರೇ, ದೀನತೆಯನ್ನು ಕಂಡು ನೀವು ಮರುಕ ತೋರುತ್ತೀರಿ. ದೇಹದಂಡನಾ ಕಾರ್ಯಗಳಿಗೆ ಕ್ಷಮೆಯೊಂದಿಗೆ ಪ್ರತಿಸ್ಪಂದಿಸುತ್ತೀರಿ. ದಯೆಯಿಂದ ನಮ್ಮ ಪ್ರಾರ್ಥನೆಗಳನ್ನು ಕಿವಿಗೊಟ್ಟು ಈ ವಿಭೂತಿಯಿಂದ ಗುರುತಿಸಿದ ನಿಮ್ಮ ಸೇವಕರ ಮೇಲೆ ನಿಮ್ಮ ಕೃಪಾಶೀರ್ವಾದಗಳನ್ನು ಸುರಿಸಿರಿ. ಇವರು ತಪಸ್ಸು ಕಾಲದ ಆಚರಣೆಗಳನ್ನು ಪಾಲಿಸುತ್ತಾ ಶುದ್ಧ ಮನಗಳಿಂದ ನಿಮ್ಮ ಪುತ್ರರ ಪಾಸ್ಕಾ ರಹಸ್ಯವನ್ನು ಆಚರಿಸಲು ಯೋಗ್ಯರಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಪಾಪ ದೋಷ ಹೃದಯದಿಂದ ಮರುಗುವ ಬೇಗ ನಮ್ಮ ದೇವರೆಡೆಗೆ ಸಾಗುವ ದಯಾವಂತ ಕರುಣಶೀಲ ದೇವರು ಕ್ಷಮಿಸಿ ನಮಗೆ ಕ್ಷಮಿಸಿ ಬಿಡುವರು. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ವಿಶ್ವಾಸಿಗಳ ಪ್ರಾರ್ಥನೆ. ಕರುಣಾಳು ದೇವರಲ್ಲಿ ನಾವು ಪ್ರಾರಂಭಿಸುವ ಈ ತಪಸ್ಸು ಕಾಲದಲ್ಲಿ ನಮ್ಮ ಉಪವಾಸ, ದಾನ ಧರ್ಮ, ಪ್ರಾರ್ಥನೆಗಳು ಅಂಗೀಕೃತವಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಧರ್ಮಸಭೆಯ ಜಗದ್ಗುರುಗಳು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಕನ್ಯಾಸ್ತ್ರೀಯರು ಈ ತಪಸ್ಸು ಕಾಲದ ತಪಶ್ಚರ್ಯೆಯಿಂದ ಚೈತನ್ಯಭರಿತರಾಗಿ ಕ್ರಿಸ್ತರೊಂದಿಗೆ ಅನ್ಯೋನ್ಯವಾಗಿ ಜೀವಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮಗಾಗಿ, ನಮ್ಮ ರಕ್ಷಣೆಗಾಗಿ ಶಿಲುಬೆಯಲ್ಲಿ ಕ್ರಿಸ್ತರು ಅನುಭವಿಸಿದ ಯಾತನೆ, ಮರಣವನ್ನು ಧ್ಯಾನಿಸುವ ನಾವು ನಮ್ಮ ದೈನಂದಿನ ಜೀವನದ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತರನ್ನು ಹಿಂಬಾಲಿಸಿ ಸಾಗಲು ಶಕ್ತರಾಗುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ದೇವರ ಸತ್ಸಂಬಂಧದಿಂದ
ನೆರೆ ಹೊರೆಯವರಿಂದ ದೂರವಿಡುವ ಪಾಪ ಜೀವನವನ್ನು ನಾವು ತ್ಯಜಿಸಲು ಶಕ್ತರಾಗುವಂತೆಯೂ ಪಾಪ ನಿವೇದನ ಸಂಸ್ಕಾರದ ಮೂಲಕ ದೇವರ ಕೃಪೆಯನ್ನು ನಾವು ಪಡೆಯುವಂತೆಯೂ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬದುಕಿನ ಜಂಜಾಟದಲ್ಲಿ ನಾವು ಮಾರು ಹೋಗದೆ ದಾನ ಧರ್ಮ ಪಶ್ಚಾತ್ತಾಪದ ಮೂಲಕ ನಮ್ಮ ಜೀವನದ ಅರ್ಥವನ್ನು ಅರಿತು ಬಡವ ಬಲ್ಲಿದರ ಮೇಲೆ ಕರುಣೆ ತೋರಿ ನಿರ್ಗತಿಕರಿಗೆ ಸಹಾಯ ಹಸ್ತವನ್ನು ನೀಡಿ ಹಸಿದವರ ಬಾಯಾರಿದವರ ಸೆರೆವಾಸಿಗಳ ನೆರವಿಗೆ ಧಾವಿಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸೋಣ. ಸರ್ವರ ಅಂತರಂಗಗಳನ್ನು ಅರಿತಿರುವ ಸರ್ವಶಕ್ತರಾದ ಸರ್ವೇಶ್ವರ, ನಮ್ಮ ಪ್ರಾರ್ಥನೆ, ಪ್ರಾಯಶ್ಚಿತ್ತ ಮತ್ತು ಉಪವಾಸ ನಿಮ್ಮ ದೃಷ್ಟಿಯಲ್ಲಿ ಸ್ವೀಕೃತವಾಗಿ ನಮಗೆ ನಿಮ್ಮ ಪುಣ್ಯ ಫಲಗಳನ್ನು ತಂದುಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬಂದಿಹೆ ನಿನ್ನಯ ಸನ್ನಿಧಿಗೆ, ತಂದಿಹೆ ಎನ್ನನ್ನೇ ಕಾಣಿಕೆಗೆ, ಇದಲ್ಲದೆ ಎನ್ನಲಿನ್ನೇನೂ ಇಲ್ಲ. ಸ್ವೀಕರಿಸು ಎನ್ನನ್ನೇ ದೇವ, ಸ್ವೀಕರಿಸು ಎನ್ನನ್ನೇ ದೇವ. ನೀಗಿದೆ ನೀನು ಪ್ರಾಣವ ನಿನ್ನಯ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ, ನೀಗಿದೆ ನೀನು ಪ್ರಾಣವ ನಿನ್ನಯ ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ. ಇದಕ್ಕೇನು ಕೊಡಲಿ ದೇವನೇ ಹೇಳು, ಇದಕ್ಕೆಯ ಸರ್ವವು ನಿನಗೆ ಸ್ವಂತವು, ಎನ್ನಯ ಸರ್ವವು ನಿನಗೆ ಸ್ವಂತವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ತಪಸ್ಸು ಕಾಲದ ಪ್ರಾರಂಭಕ್ಕೆ ವಾರ್ಷಿಕ ಬಲೆಯನ್ನು ಭಕ್ತಿಪೂರ್ವಕವಾಗಿ ನಿಮಗೊಪ್ಪಿಸುತ್ತಿದ್ದೇವೆ. ಪಶ್ಚಾತ್ತಾಪದಿಂದಲೂ ದಾನ ಧರ್ಮದಿಂದಲೂ ನಮ್ಮ ದುರೇಚ್ಛೆಗಳನ್ನು ನಾವು ನಿಗ್ರಹಿಸುವಂತೆ ಕರುಣಿಸಿರಿ. ಹೀಗೆ ನಾವು ಪಾಪಗಳಿಂದ ಶುದ್ಧರಾಗಿ ನಿಮ್ಮ ಪುತ್ರರ ಪೂಜ್ಯ ಯಾತನೆಯನ್ನು ಭಕ್ತಿಯಿಂದ ಆಚರಿಸಲು ಯೋಗ್ಯರಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಾರೀರಿಕ ಉಪವಾಸದಿಂದ ನೀವು ನಮ್ಮ ದುರ್ಗುಣಗಳನ್ನು ನಿಗ್ರಹಿಸುತ್ತೀರಿ, ನಮ್ಮ ಮನಗಳನ್ನು ಮೇಲೆತ್ತುತ್ತೀರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ಸದ್ಗುಣವನ್ನು, ಅವುಗಳ ಸಂಭಾವನೆಯನ್ನು ಕರುಣಿಸುತ್ತೀರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು
ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೈಸ್ತರೊಂದಿಗೂ
ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಈ ತಪಸ್ಸು ಕಾಲವನ್ನು ವಿಶೇಷವಾದ ರೀತಿಯಲ್ಲಿ ಆಚರಿಸಿ ದೇವರಿಗೆ ಇನ್ನೂ ಸನಿಹವಾಗುವಂತಹ ಸಂಬಂಧವನ್ನು ಏರ್ಪಡಿಸಲು ಬೇಕಾದ ಎಲ್ಲ ಅವರ ಪ್ರಸಾದಗಳಿಗಾಗಿ ಅವರೇ ಕಲಿಸಿರುವ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್. ಶಿಷ್ಯರೆನ್ನರಾದರು ನೀವು ಬಯಸ್ವಿರಾದರೆ ಶಿಲುಬೆ ನಿಮ್ಮ ಹೊತ್ತು ನನ್ನ ಹಿಂದೆ ಬನ್ನಿರಿ.
ತನ್ನ ತಾನೇ ಪ್ರೀತಿ ಪವನು ಜೀವ ಕಳೆದುಕೊಳ್ಳುವನು. ತನ್ನ ತಾನೇ ಪ್ರೀತಿ ಪವನು ಜೀವ ಕಳೆದುಕೊಳ್ಳುವನು. ನನ್ನ ನಿಮಿತ್ತ ಜೀವಿಪವನು ನಿತ್ಯ ಜೀವ ಪಡೆವನು. ಶಿಷ್ಯರೆಲ್ಲರಾಗಲು ನೀವು ಬಯಸ್ವಿರಾದರೆ ಶಿಲುಬೆ ನಿಮ್ಮ ಹೊತ್ತು ನನ್ನ ಹಿಂದೆ ಬಂದಿರೆ. ಕುಟುಂಬಕ್ಕಾಗಿ ಪ್ರಾರ್ಥನೆ. ಯೇಸು ಮರಿಯ ಜೋಸೆಫರೇ, ನಿಮ್ಮ ನೈಜ ಪ್ರೀತಿಯ ಸೌಂದರ್ಯವನ್ನು ನಾವು ಧ್ಯಾನಿಸುತ್ತಾ ನಂಬಿಕೆಯಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ. ನಜರೇತಿನ ಪವಿತ್ರ ಕುಟುಂಬವೇ, ನಮ್ಮ ಕುಟುಂಬಗಳು ಸಹ ಪ್ರಾರ್ಥನೆಯ ಹಾಗೂ ಅನ್ಯೋನ್ಯತೆಯ ನಿವಾಸಗಳಾಗಿಯೂ ಶುಭ ಸಂದೇಶದ ನೈಜ ಶಾಲೆಗಳಾಗಿಯೂ ಮತ್ತು ಕಿರು ಸ್ಥಳೀಯ ಧರ್ಮಸಭೆಗಳಾಗಿಯೂ ಇರಲು ಅನುಗ್ರಹಿಸಿರಿ. ನಜರೇತಿನ ಪವಿತ್ರ ಕುಟುಂಬವೇ, ಇನ್ನು ಮುಂದೆಯೂ ನಮ್ಮ ಕುಟುಂಬಗಳು ದೌರ್ಜನ್ಯವನ್ನು, ನಿರಾಕರಣೆಯನ್ನು, ವಿಭಜನೆಯನ್ನು ಎಂದಿಗೂ ಅನುಭವಿಸದಿರಲಿ. ನೊಂದವರು ಅಥವಾ ನಿರಾಶೆಗೊಂಡವರು ಶಾಂತಿಯನ್ನು, ಸುಖ ಸೌಖ್ಯವನ್ನು ಪಡೆಯಲಿ. ನಜರೇತಿನ ಪವಿತ್ರ ಕುಟುಂಬವೇ, ಈ ಪವಿತ್ರ ಕುಟುಂಬದ ವರ್ಷದಲ್ಲಿ ನೀವು ಕುಟುಂಬಗಳ ಪವಿತ್ರತೆಯನ್ನು, ಅವಿಚ್ಛೇದನವನ್ನು ಹಾಗೂ ದೇವರ ಯೋಜನೆಯ ಸೌಂದರ್ಯವನ್ನು ನಮಗೆ ಮತ್ತೊಮ್ಮೆ ನೆನಪಿಸಿರಿ. ಯೇಸು ಮರಿಯ ಜೋಸೆಫರೇ, ನಮ್ಮ ಪ್ರಾರ್ಥನೆಯನ್ನು ಕರುಣೆಯಿಂದ ಆಲಿಸಿರಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಾವು ಸ್ವೀಕರಿಸಿದ ಪೂಜ್ಯ ಸಂಸ್ಕಾರವು ನಮ್ಮನ್ನು ಪೋಷಿಸಲಿ. ತಪಸ್ಸು ಕಾಲದಲ್ಲಿ ನಾವು ಕೈಗೊಳ್ಳುವ ಉಪವಾಸ ನಿಮಗೆ ಮೆಚ್ಚುಗೆಯಾಗಿ ನಮ್ಮನ್ನು ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರೇ, ನಿಮ್ಮ ದಿವ್ಯ ಸನ್ನಿಧಿಗೆ ಶಿರವಾಗಿರುವ ಈ ನಿಮ್ಮ ಪ್ರಜೆಗಳನ್ನು ನಿಮ್ಮ ದಯೆಯಿಂದ ಪಶ್ಚಾತ್ತಾಪದ ಮನೋಭಾವವನ್ನು ಧಾರಾಳವಾಗಿ ಸುರಿಸಿರಿ. ಪ್ರಾಯಶ್ಚಿತ ಕೈಗೊಳ್ಳುವವರಿಗೆ ಸಿಗುವ ಸಂಭಾವನೆಯನ್ನು ಇವರಿಗೂ ದೊರಕುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶಾಂತಿ ಪ್ರೀತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ನದಿಯಲ್ಲಿ ಮುಳುಗಲು ಯಾರು ಉಳಿಸರು, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವನಂತೆ ಆಶ್ರಯ ಬೇಡಲು, ಯೇಸುವನಂತೆ
ಆಶ್ರಯ ಬೇಡಲು ಅವರು ಕಾಯುವರು. ನಿನ್ನನ್ನು ತೋರೆಯರು, ಶಿಲುಬೆಯೇ ನಿನ್ನ ಮಾರ್ಗ. ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ, ಯೇಸುವೇ ಜೀವದಾತ. ಪುತ್ರರೊಡಗೂಡಿ ಹರಸಿಂಹನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.